ಜೆರೂಸಲೇಮ್ ಅಲ್ಲಿ ಇದ್ದೇನೆ. ಓಕೆ. ಇಸ್ರೇಲ್ ನ ಜೆರೂಸಲೇಮ್ ಅಲ್ಲಿ ಇದ್ದೇನೆ. ಇವತ್ತು ನಮ್ಗೇನು ರಜೆ, ಇವತ್ತು ಶನಿವಾರ ಅಲ್ಲ. ಬೆಳಿಗ್ಗೆ ಕಾಫಿ ಕುಡಿಯುವಾಗ 8:30 ಡೈರೆಕ್ಟ್ ಸಡನ್ಲಿ ಸೈರನ್ ಆಯ್ತು. ಅಂದ್ರೆ ನಮ್ಗೆ ಅಲರ್ಟ್ ಏನು ಬಂದಿರ್ಲಿಲ್ಲ. ಮುಂಚೆ ಗಾಜದ್ದು ವಾರ್ ಟೈಮ್ ಅಲ್ಲಿ ಎಲ್ಲ ನಮ್ಗೆ ಸೈರನ್ ಬರೋಕ್ಕಿಂತ 1 minute ಬಿಫೋರ್ ನಮ್ಗೆ ಇದು ಬರ್ತಾ ಇತ್ತು, ಎಂತ ಅಲರ್ಟ್ ಅಂತ ಬರ್ತಾ ಇತ್ತು. ಓಕೆ. ಸೊ ಇದು ಲಾಂಗ್ ಟರ್ಮ್ ನಂತರ ಸೈರನ್ ಆಯ್ತಲ್ವಾ, ನಮ್ಗೆ ಬಂದಿರ್ಲಿಲ್ಲ ಅಲರ್ಟ್ ಅಂತ. ಮತ್ತೆ ಸೆಕೆಂಡ್ ಟೈಮ್ ಸೈರನ್ ಆದಾಗ 2 minutes ಬಿಫೋರ್ ನಮ್ಗೆ ಅಲರ್ಟ್ ಅಂತ ಬಂತು. ಇವಾಗ ನೆಟ್ವರ್ಕ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೈರನ್ ಆದ ತಕ್ಷಣ, ಇದು ಅಲರ್ಟ್ ಅಂತ ಬಂದ ತಕ್ಷಣ ನಾವು ರೆಡಿ ಆಗಿರ್ಬೇಕು ಬಂಕರಿಗೆ ಹೋಗ್ಲಿಕ್ಕೆ. ಹೌದು, ಒಂದು 2 ನಿಮಿಷ ಆಯ್ತು, ನಾನ್ ಸ್ಟಾಪ್ ಸೈರನ್ ಇತ್ತು. ಭಯದ ವಾತಾವರಣ ಇದೆಯಾ ಈಗ ಸದ್ಯಕ್ಕೆ ಅಥವಾ ಇಲ್ವಾ? ಇಸ್ರೇಲ್ ಅಲ್ಲಿ ನಮ್ಗೆ ಯಾವ ಇಲ್ಲ ಇಲ್ಲ ಇಲ್ಲ, ನಮ್ಗೆ ಭಯದ ವಾತಾವರಣ ಅಂತ ಗೊತ್ತಾಗಲ್ಲ ಅಷ್ಟು. ಹೌದು, ಇಲ್ಲಿ ಎಲ್ರು ಹೊರಗಡೆ ಇರ್ತಾರೆ, ಆಚೆ ಈಚೆ ಹೋಗ್ತಾರೆ. ಇವತ್ತು ಶನಿವಾರ ಅಲ್ಲ, ಒಂದು ಶಬ್ಬಾತ್, ಇವತ್ತು ಪೂಜೆಗೆ ಅದಕ್ಕೆ ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಓಕೆ. ಹೌದು. ಬೆಳಿಗ್ಗೆ ನಿಮ್ಗೆ ಅಲ್ಲಿ ರೆಡ್ ಅಲರ್ಟ್ ಹಾಕಿದ್ದಾರೆ. ಏನಾದ್ರು ಬೇಕು ಅಂದ್ರೆ ಮಾತ್ರ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಒಳಗಡೆ ಇರುವುದು ಸೇಫ್ ಅಂತ. ಸುಮ್ಮನೆ ಆಚೆ ಓಡಾಡುವಾಗಿಲ್ಲ. ಹೌದು ಹೌದು ಹೌದು. ಏನ್ ಮೆಸೇಜ್ ಅಲ್ಲಿ ಏನಿದೆ? ಮೆಸೇಜ್ ಇಸ್ರೇಲ್ ಮತ್ತೆ USA ಟುಗೆದರ್ ಅಟ್ಯಾಕ್ ಮಾಡಿತ್ತು ಅಂತ ಇರಾನಿಗೆ. ಹೌದು, ಫಸ್ಟ್ ಅಟ್ಯಾಕ್ ಆದಾಗ ನಮ್ಗೆ ಮೆಸೇಜ್ ಆಗಿ ಬಂದಿತ್ತು. ಲೋಕಲೈಟ್ಸ್ ಎಲ್ಲ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲ, ಅವರೆಲ್ಲ ಹ್ಯಾಪಿ ಆಗಿದ್ದಾರೆ. ಅವರಿಗೇನು ಅಷ್ಟು ಇದು ಲಾಂಗ್ ಟರ್ಮ್ ಹೋಗುತ್ತೆ ಅಂತ ಹೇಳಲ್ಲ. ಅವ್ರು ಹೇಳ್ತಾರೆ 1 week ಅಲ್ಲಿ ಫಿನಿಶ್ ಆಗುತ್ತೆ, ಎಲ್ಲ ಮುಗಿಯುತ್ತೆ 1 week ಅಲ್ಲಿ, ಇದು ಲಾಂಗ್ ಟರ್ಮ್ ಇದಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆಯಾ ಅಲ್ಲಿ ಸೈರನ್ ಇದೆಲ್ಲ? ಅಂದ್ರೆ ಇಸ್ರೇಲ್ ಅಂದ್ರೆ ಹಾಗೇನಲ್ಲ, ಸೈರನ್ ಎಲ್ಲ ಅಭ್ಯಾಸ ಇರುತ್ತೆ. ನೀವು ಅಲ್ಲೇ ಸ್ಟೇ ಮಾಡೋದಾ ಇಲ್ಲ ಹಾಗೆ ಹೋಗಿದ್ರಾ ಇಸ್ರೇಲ್? ಇಲ್ಲ, ನಾನು 10 years ಆಯ್ತು. 10 years ಇಂದ ನಾನು ಕ್ಯಾರ್ ಗಿವರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇಸ್ರೇಲ್ ನಲ್ಲಿ. ಊರಿಗೆ ಇಯರ್ಲಿ 6 months 1 time ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. 10 years ಇಂದ ನೀವು ಇದ್ರಾದ್ರೆ ನಿಮಗೂ ಅಭ್ಯಾಸ ಆಗ್ಬಿಟ್ಟಿದೆ. ಏನ್ ಸಣ್ಣ ಮಕ್ಕಳ ಆಟ, ಸೌಂಡ್ ಆಗ್ತಾರೆ, ಒಳಗಡೆ ಹೋಗ್ಬೇಕು, ಮತ್ತೆ ಆಚೆ ಓಡಾಡ್ಬೇಕು ಅನ್ನೋ ರೀತಿಯಲ್ಲಿ ಅದು ಅಭ್ಯಾಸ ಆಗಿದೆ. ಫಸ್ಟ್ ನಾವೆಲ್ಲ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ. ಫಸ್ಟ್ ಇದು ಗಾಜದ್ದು ಪ್ರಾಬ್ಲಮ್ ಆದಾಗ ಎಲ್ಲ. ಮತ್ತೆ ನಮ್ಗೆ ಅದು ದೊಡ್ಡ ಮಿಸೈಲ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದ್ಮೇಲೆ ನಾವು ಮತ್ತೆ ಬಂಕರ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಎಲ್ಲ ಬಂಕರ್ಗೆಲ್ಲ ಹೋಗ್ತಾ ಇರ್ಲಿಲ್ಲ. ಹೊರಗಡೆ ಬಂದು ಸೈರನ್ ಆದ ತಕ್ಷಣ ಹೊರಗಡೆ ಬಂದು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ. ಹೌದು, ಗೊತ್ತಿರ್ಲಿಲ್ಲ ಹೌದು. ಇವಾಗೆಲ್ಲ ಸೇಫ್ ಆಗಿರ್ತೀವಿ. ಇವಾಗೆಲ್ಲ ಅಟ್ಲೀಸ್ಟ್ ಒಂದು ಲಿಂಟಲ್ ಮತ್ತೆ ಗೋಡೆ ಅಡ್ಡ ಇದ್ದಲ್ಲಿ ಆದ್ರೂ ಹೋಗಿ ನಿಲ್ತೀವಿ. ಕೆಲವು ಮನೆಗಳಲ್ಲಿ ಬಂಕರ್ ಇರಲ್ಲಲ್ವಾ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಲಿಂಟಲ್ ಮತ್ತೆ ಸುತ್ತ ಗೋಡೆ ಇರುತ್ತೆ, ವಿಂಡೋ ಇಲ್ಲದ ಗೋಡೆ ಇರುತ್ತಲ್ಲ, ಅಲ್ಲಿ ಎಲ್ಲ ಹೋಗಿ ನಿಲ್ತಾರೆ. ಅದು ಸೇಫ್ಟಿನೇ. ಅಂದ್ರೆ ನಮ್ಗೆ ಏಜೆನ್ಸಿ ಫಸ್ಟ್ ಆಫ್ ಆಲ್ ಅದು ಗಾಜದ್ದು ಪಬ್ಲಿಕ್ ಇದು ವಾರ ಆಗುವಾಗ ನಮ್ಗೆ ವಿಡಿಯೋ ಕಳಿಸಿತ್ತು. ದಾರಿಯಲ್ಲೆಲ್ಲ ಹೋಗುವಾಗ ಏನಾದ್ರು ಸೈರನ್ ಆದ್ರೆ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕು, ಮನೆಯಲ್ಲಿದ್ರೆ ಬಂಕರ್ಗೆ ಹೋಗ್ತದೆ, ಬಂಕರ್ ಇಲ್ಲದವರು ಹೇಗೆ ಸೇಫ್ ಆಗಿರ್ಬೇಕು ಎಲ್ಲ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ರು. ಹೌದು, ಹಾಗೆ. ಈ ದಾಳಿ ಆಗೋದು ಗೊತ್ತಿಲ್ಲ ನಿಮಗೆ? ದಾಳಿ ಮಾಡ್ತಾರೆ ಅಂತ ಗುರುವಾರನೇ ಗೊತ್ತಿತ್ತು. ಗುರುವಾರನೇ ಅವರು ಟ್ರಂಪ್ ಅವರು ಪಬ್ಲಿಸಿಟಿ ಮಾಡಿದ್ರಲ್ಲ, ಅಂದ್ರೆ ಯಾರಿಗೆಲ್ಲ ಇದ್ರಿಂದ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗ್ಬೋದು, ಈ ಟೈಮ್ ಅಲ್ಲಿ ನೀವು ಹೊರಗಡೆ ಹೋಗುದಾದ್ರೆ ಹೋಗ್ಬೋದು ಅಂತ ಗುರುವಾರ ಹೇಳಿದ್ರು. ಒಂದು ಯಾವ್ದೋ ಪಬ್ಲಿಕ್ ಅಲ್ಲಿ ಹೇಳಿದ್ರು. ಸೊ ನಾನ್ ನೋಡಿಲ್ಲ, ಇಲ್ಲಿ ಅವ್ರು ನನ್ಗೆ ಹೇಳಿದ್ರು ಈ ಕ್ಷಣದಲ್ಲಿ ಎಲ್ಲಿಯಾದ್ರೂ ಹೋಗ್ಲಿಕ್ಕಿದ್ರೆ ನೀವು ಹೊರಡಿ ಅಂತ ಅವ್ರು ಹೇಳಿದ್ರಂತೆ. ಹೌದು, ಶನಿವಾರನೇ ಹೇಳ್ತಾ ಇದ್ರು ಸೈರನ್ ಬರ್ಬೋದಾ ಅಂತ. ಅಂದ್ರೆ ಇವರು 10 days ಅಂತ ಇದು ಮಾಡ್ತಾ ಇದ್ರಲ್ವಾ, 10 ದಿವಸ ಕೊಡ್ತೇವೆ ಟೈಮಿಂಗ್ಸ್ ಅಂತ ಹೇಳ್ತಾನೆ ಇದ್ರಲ್ವಾ. ಹೌದು, ಇವತ್ತು ಬೆಳಿಗ್ಗೆ 8:30 ಸ್ಟಾರ್ಟ್ ಆಗಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಸ್ಟಾಪ್ ಆಯ್ತು. ನಾನ್ ಸ್ಟಾಪ್ ಇತ್ತು. ನಾವು ಬಂಕರಿಂದ ಹೊರಗಡೆ ಬಂದಾಗ ಪುನಃ ಸ್ಟಾರ್ಟ್ ಆಯ್ತು. ಹಾಗೆ ಸೊ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಸೈರನ್ ಇದೆ. ಕಂಟಿನ್ಯೂಸ್ ಉಂಟು. ಹೌದು.
ಸೊ ಎಲ್ಲಿ ಬ್ಲಾಸ್ಟ್ ಆಗಿರುವಂತದ್ದೇನು ರಿಪೋರ್ಟ್ ಬರ್ತಾ ಗಡಿ ಗಡಿ ಕಾಲ್ ಬರ್ತಾ ಇತ್ತು ಊರಿಂದ. ಅಲ್ಲ, ಎಲ್ಲೂ ಬ್ಲಾಸ್ಟ್ ಆಗಿರುವಂತದ್ದೇನು ವರದಿ ಬಂದಿಲ್ವಾ ನಿಮಗೆ? ಸಿಕ್ಕಾಪಟ್ಟೆ ಬ್ಲಾಸ್ಟ್ ಮೇಲಿಂದ ಐರನ್ ಡೋಮ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಮಾಡಿದ್ವಿ. ಎಂತ ಸೌಂಡ್ ಕೇಳ್ತಾ ಇತ್ತು ಅಂದ್ರೆ ದೊಡ್ಡ ದೊಡ್ಡ ನಮ್ದು ಊರುಗಳಲ್ಲೆಲ್ಲ ಕದೋನಿ ಅಂತ ಹೇಳ್ತಾರೆ, ಹಾಗೆಲ್ಲ ಸೌಂಡ್ ಬಂತು ಮೇಲಿಂದ. ಬಟ್ ನನ್ಗೆ ಇಷ್ಟ ತನಕ ಇಂಜುರೀಸ್ ಆಗಿದ್ದಿಲ್ಲ ಅಂತ ಕಂಡು ಬರ್ಲಿಲ್ಲ. ಇದ್ರೆಲ್ಲ ಒಳಗಡೆ ಇಲ್ಲ, ನಂಗೆ ಗೊತ್ತಿಲ್ಲ. ಸೊ ಎಲ್ಲ ಐರನ್ ಡೋಮ್ ಹೊಡೆದಾಕಿದೆ. ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಅಂದ್ರೆ ಈ ಕಡೆ ಬಂದಿದೆ ತುಂಬಾ ಬಾಂಬ್ಗಳು, ಅವರು ಐರನ್ ಡೋಮ್ ಅಲ್ಲಿ ಹೊಡೆದಾಕಿದ್ದಾರೆ. ಸೊ ನೀವು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದೀರಾ? ನಿಮಗೆ ವಾಪಸ್ ಬರ್ಬೇಕು ಅನ್ಸಲ್ವಾ ಇಂಥದ್ದೆಲ್ಲ? ನನ್ನ ಫ್ಯಾಮಿಲಿ ಇರೋದು ಉಡುಪಿಯಲ್ಲಿ. ಉಡುಪಿಯಿಂದ ಗಡಿ ಗಡಿ ಕಾಲ್ ಬರ್ತಾ ಇತ್ತು. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾಲ್ ಬರಲಿಕ್ಕೆ. ಇದು 5ನೇ ಸರಿ ಕಾಲ್ ಬಂತು. ನಿಮ್ಮ ನ್ಯೂಸ್ ಚಾನೆಲ್ ಲೈವ್ ಅಲ್ಲಿ ಎಲ್ಲ ನೋಡಿದ್ದು ಕಾಣ್ಬೇಕು. ಹೌದು. ಅಲ್ಲ, ಅವ್ರು ಯಾರು ಹೇಳಲ್ವಾ ಬಂದ್ಬಿಡಿ ಇವಾಗ ಯಾಕೆ ರಿಸ್ಕ್ ಅಂತ? ಇಲ್ಲ, ಯಾರು ಹೇಳಲ್ಲ. ಯಾರು ಹೇಳಲ್ಲ. ಯಾಕೆ ಅಷ್ಟೊಂದು ವಿಶ್ವಾಸನ ಇಸ್ರೇಲ್ ಮೇಲೆ ಅಥವಾ ನಿಮ್ ಮೇಲ? ಅಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ವಾರ್ ಫೈಟ್ ಎಲ್ಲ ಆಗೋಗಿದೆ ಅಲ್ಲ. ಹೌದು, 10 ವರ್ಷದಿಂದ ಇಲ್ಲಿದ್ದೀನಲ್ಲ, ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅವ್ರಿಗೆ ಯಾರಿಗೂ ಭಯ ಇಲ್ಲ, ಆರಾಮಾಗಿದೆ. ಹಾಗೆಂತ ಇಲ್ಲ, ನೀನ್ ಸೇಫ್ ಆಗಿರು ಹೇಳ್ತಾನೆ ದೊಡ್ಡ ಮಗ ಒಬ್ಬ ಕಾಲ್ ಮಾಡಿ ಹೇಳ್ತಾನೆ, ನೀನ್ ಸೇಫ್ ಆಗಿರು, ನೆಗ್ಲೆಕ್ಟ್ ಮಾಡ್ಬೇಡ, ಸೈರನ್ ಆದ ತಕ್ಷಣ ಬಂಕರಿಗೆ ಹೋಗು, ಯಾರು ಹೇಳಿದ್ರು ಏನು ಕೇಳ್ಬೇಡ ಅಂತ ಎಲ್ಲ ಹೇಳ್ತಾನೆ. ಮುಂಚೆ ನಾವು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ, ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ವಿ ಅಲ್ವಾ. ಅಂದ್ರೆ ರಾತ್ರಿ ಎಲ್ಲ ಬಾಂಬ್ಸ್ ಎಲ್ಲ ಬರುದು ನಮ್ಗೆ ಗೊತ್ತಾಗುತ್ತೆ, ವಿಡಿಯೋ ಎಲ್ಲ ಕಳಿಸ್ತಾ ಇದ್ವಲ್ಲ, ಆಗೆಲ್ಲ ಅವನು ಹೇಳ್ತಾ ಇದ್ದ. ಈಗ ಅದನ್ನೇ ಹೇಳ್ತಾನೆ, ನೀನ್ ಸೇಫ್ ಆಗಿದ್ಯಲ್ಲ, ಬಂಕರಿಗೆ ಹೋಗು, ಇದು ಮಾಡ್ಬೇಡ, ನೆಗ್ಲೆಕ್ಟ್ ಮಾಡ್ಬೇಡ, ಹಾಗೆ ಹೀಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್.